ಉಚ್ಚಿಲ ಮಹಾಲಕ್ಷ್ಮಿ ದೇವಳದ ಮುಂಭಾಗ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ತ್ಯಾಜ್ಯ ಸುರಿದು ಪರಾರಿಯಾಗುತ್ತಿದ್ದವರನ್ನ ಸಾರ್ವಜನಿಕರು ತಡೆದು ಗ್ರಾಮ ಪಂಚಾಯಿತಿಗೆ ಒಪ್ಪಿಸಿದ್ದಾರೆ. ಹುಬ್ಬಳ್ಳಿಯಿಂದ ಲಾರಿಯೊಂದರಲ್ಲಿ ಕಲ್ಲಂಗಡಿ ಹಣ್ಣು ಮಂಗಳೂರಿಗೆ ಸಾಗಿಸಿ ಅಲ್ಲಿಂದ ತಂದ ಕೊಳೆತ ಹಣ್ಣುಗಳನ್ನು ಉಚ್ಚಿಲ ಮಹಾಲಕ್ಷ್ಮಿ ದೇವಳದ ಮುಂಭಾಗ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಬಿಸಾಡಿ ಹೋಗಲು ಯತ್ನಿಸಿದ ಲಾರಿಯನ್ನ ಸಾರ್ವಜನಿಕರು ಹಿಡಿದು ಗ್ರಾಮ ಪಂಚಾಯಿತಿಗೆ ಒಪ್ಪಿಸಿದ್ದಾರೆ. ಸ್ಥಳಕ್ಕೆ ಬಂದ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಹಾಗೂ ಪಡುಬಿದ್ರಿ ಪೊಲೀಸರು ಲಾರಿ ನಿರ್ವಾಹಕರಿಗೆ 1,000 ರೂಪಾಯಿ ದಂಡ ವಿಧಿಸಿ ಎಚ್ಚರಿಕೆಯನ್ನ ನೀಡಿಬಿಟ್ಟಿದ್ದಾರೆ. ಈ ಪ್ರದೇಶದಲ್ಲಿ ನಿರಂತರವಾಗಿ ತ್ಯಾಜ್ಯ ಬಿಸಾಗಿ ಹೋಗುತ್ತಿರುವ ಬಗ್ಗೆ ಗ್ರಾಮ ಪಂಚಾಯತ್ ಸದಸ್ಯ ಮಸೀದ್ ಮಾಧ್ಯಮದೊಂದಿಗೆ ದೂರಿದ್ದಾರೆ. ನಿರಂತರವಾಗಿ ರಸ್ತೆ ಬದಿಯಲ್ಲಿ ಕಸಗಳನ್ನು ರಸ್ತೆಯಲ್ಲಿ ಹೋಗುವ ಗಾಡಿಗಳು ಕಸಗಳನ್ನು ರಸ್ತೆ ಬದಿಯಲ್ಲಿ ಹಾಕಿ ಹೋಗ್ತಾ ಇದೆ. ಇದನ್ನು ನಾವು ಪಂಚಾಯತ್ ವತಿಯಿಂದ ಗ್ರಾಮ ಪಂಚಾಯತ್ ವತಿಯಿಂದ ಇದನ್ನು ನಾವು ವೀಕ್ಷಣೆ ಮಾಡ್ತಾ ಇದ್ದೇವೆ. ಈಗ ಒಂದು ಗಾಡಿ ಹುಬ್ಬಳ್ಳಿಯ ಮೂಲದ ಗಾಡಿ ಒಂದು ಕಲ್ಲಂಗಡಿಯನ್ನು ಆಳದ ಕಲ್ಲಂಗಡಿಯನ್ನು ಒಂದು ಲೋಡ್ ಸಹ ಇರ್ಬೋದು ಅಷ್ಟೊಂದು ಕೆಳಗೆ ಹಾಕಿ ರಸ್ತೆ ಪಕ್ಕದಲ್ಲಿ ಹಾಕಿ ಈಗ ಅವರು ಪರಾರಿ ಆಗುವಾಗ ಪಂಚಾಯತ್ನ ಸದಸ್ಯರು ಮತ್ತು ಇಲ್ಲಿಯ ಮಹಾಲಕ್ಷ್ಮೀಧರ ಅಧ್ಯಕ್ಷರೆಲ್ಲ ಸೇರಿ ಈಗ ಅವರನ್ನು ಅಡ್ಡ ನಿಲ್ಲಿಸಿದ್ದಾರೆ. ಅದೇ ರೀತಿ ಇದರನ್ನು ಅವರಿಗೆ ಪಂಚಾಯತ್ಗೆ ಆ ಗಾಡಿಯನ್ನು ತಗೊಂಡು ಹೋಗಿ ಮತ್ತು ಅದಕ್ಕೆ ಅವರಿಗೆ ಬೇಕಾದ ಯಾವ ವ್ಯವಸ್ಥೆ ಉಂಟು ಪಂಚಾಯತ್ ಮುಖಾಂತರ ಮಾಡ್ತೇವೆ. ಇಲ್ಲಿ ನಮ್ಮ ಸಮಸ್ಯೆ ಹೇಳಿದ್ರೆ ಇಲ್ಲಿ ಗ್ರಾಮದಲ್ಲಿ ಕಸ ಹಾಕಲಿಕ್ಕೆ ಸಾರ್ವಜನಿಕರಿಗೆ ಮತ್ತು ನಮ್ಮ ಪಂಚಾಯತಿಗೆ ಕಸ ಹಾಕಲಿಕ್ಕೆ ಜಾಗ ಇಲ್ಲ. ಅದರೆಡೆಯಲ್ಲಿ ಇಂಥ ವಾಹನಗಳು ಯಾವಾಗ ನೋಡಿದರೂ ಒಂದು ಕೋಲಿಯದ್ದು ಮತ್ತು ಅದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ಇಲ್ಲಿ ಹಾಕಿ ಹೋಗ್ತಾರೆ. ಇದು ಎಚ್ಚರಿಕೆ. ಇನ್ನು ಮುಂದೆ ಯಾರು ಸಹ ಹಾಕಿದರೆ ಇಲ್ಲಿ ಸಾರ್ವಜನಿಕ ಪ್ಲೇಸಲ್ಲಿ ಹಾಕಿದರೆ ಖಂಡಿತವಾಗಿ ಅವರ ಮೇಲೆ ದಂಡ ವಿಧಿಸಲಾಗುವುದು ಮತ್ತು ಅವರ ವಿರುದ್ಧ ಮೊಕದ್ದಮೆಯನ್ನು ದಾಖಲಿಸಲಾಗುವುದು. ಸುರೇಶ್ ಶರ್ಮಾ, ವಿ4 ನ್ಯೂಸ್, ಪಡುಬಿದ್ರೆ.